ಪರಿಗಿಸುತ್ತಾಯೇ ಕೌಶಲವ ಅಮ್ಮ ಪರಿಗಿಸುತ್ತಾಯೇ ಕೌಶಲವ ಪರಿಗಿಸುತ್ತಾಯೇ ಕೌಶಲವ ನಿನ್ನ ಕರಳನು ರಾಧಿಸಿರುವೆ ಮನುಷ್ಯ ತನಿಗಿದನ ಆದವರ ಬಳಿ ನೋಡಿ ಉಂಡಾಡುವೆ ಪರಿಗಿಸುತ್ತಾಯೇ ಕೌಶಲವ ನಿನ್ನ ಕರಳನು ಅಮ್ಮ ಪಾರ್ವತಮ್ಮ ನಮೋ ಶುಭವಾಗಿ ಕಂದ ಅಪ್ಪಯ್ಯ ನಿಮಗೂ ವಂದನೆ. ಶುಭವಾಗಲಿ. ನೀನು ಒಬ್ಬನೇ ಹೇಗೆ ಹೋದವನಲ್ವಾ? ಹೌದು, ಏನು ನಾನು ಆಟಕ್ಕೆ ಹೋದವ. ಹೌದು, ಆಟದಿಂದ ಬರುವಾಗ ನಿನ್ನ ದಾರಿ ನಿರೀಕ್ಷೆಯೇ ನಮ್ಮಿತ್ತು. ಹೌದಲ್ಲ, ಈಗ ಅಪ್ಪಯ್ಯ ಇವತ್ತು ಅಮ್ಮನಲ್ಲಿ ಸ್ವಲ್ಪ ಮಾತಾಡ್ತೇನೆ. ಹೆಸರೇ ಇಲ್ಲಲ್ಲ? ಇಲ್ಲಪ್ಪ, ಹೆಸರೇ ಇಲ್ಲ. ನಿಮ್ಮತ್ತೊಂದು ಜೋಡಿ ಅಂದ್ರೆ ಜೋಡಿ. ಅದಕ್ಕೆ ಹೇಳುದಲ್ವಾ ಸತ್ಯಪತಿ ಅಂದ್ರೆ ಪಾರ್ವತಿ ಪರಮೇಶ್ವರ ಹಾಗೆ ಇರ್ಬೇಕೆಂಬುದಾಗಿ. ನಿಜ, ಸತಿಪತಿಯರು ಆಗ್ಲಿ. ಏನು ಉತ್ಸಾಹ ಇವತ್ತು. ಅಮ್ಮ, ನಿಮ್ಮಿಂದ ಬೀಳ್ಕೊಂಡು ನಾನು ಆಟಕ್ಕೆ ಹೋದೆನಾ? ಆಟಕ್ಕೆ ಹೋಗಿ ಬೇರೆ ಬೇರೆ ಆಟ ಆಡಿದೆ ಅಮ್ಮ. ಆಟ ಆಡುತ್ತಾ ಆಡುತ್ತಾ ಬಹು ದೂರದಲ್ಲಿ ವಿಶೇಷತೆಯನ್ನು ಕಂಡೆ. ವಿಶೇಷತೆ ಹಿಂದಕ್ಕಾದರೂ ಮನ್ಮಥ ತನ್ನ ದೇಹವನ್ನು ಸುರಿಸಿಕೊಂಡ, ಅಂದರೆ ಈಶ್ವರನಿಂದ ಸುಡಲ್ಪಟ್ಟ ಮನ್ಮಥನ ಶರೀರದ ಭಸ್ಮ ಅದನ್ನು ಕಂಡಾಗ ಮೂರ್ತಿಯನ್ನು ರಚಿಸಬೇಕು ಅಂತ ಅನಿಸಿತು. ಇವರಲ್ಲಿ ಎಲ್ಲ ಹೇಳಿದೆ ಅಮ್ಮ, ಸ್ವಲ್ಪ ನೀರು ತನ್ನಿ, ಸ್ವಲ್ಪ ನೀರು ತನ್ನಿ ಅಂತ. ಕೆಲಸಕ್ಕೆ ಆಗ್ಲಿಕ್ಕಿಲ್ಲ ಎಲ್ಲ. ಹೌದು, ನೋಡಿ ಬಿದ್ದದ್ದು. ನಮ್ಮ ಭಕ್ತರನ್ನು ಕಂಡವರಿಗೆ ಹೆಂಗೆ ಬೈದು ನಾವು ತಪ್ಪ ಎದ್ದು ಕೂತುಕೋ. ಏ ಗಂಟ ಕರ್ಣ, ನಿನಗೆ ಹೇಳುವುದು. ಅವನಿಗೆ ಸೇವೆ ಮಾಡಿ ಆಯಸ್ಸಾಗಿದೆ. ಘೋರ ಕರ್ಣ ಹೇಳಿದ್ದೆ ತನ ಮುಸ್ತು ಹಾಕಿದ. ಹೌದಮ್ಮ, ಇವರೆಲ್ಲ ನನ್ನ ಜೊತೆ ಬಂದ್ರು. ಪಾಪ ದುಡಿದು ದುಡಿದು ಹೆಚ್ಚು ಆಯಸ್ಸಾಗಿದೆ. ನಡೆದುಕೊಂಡು ಹೋದದಲ್ವಾ? ಕೆಲವರು ಬಂದಿದ್ದಾರೆ, ಕೆಲವರು ಅಲ್ಲೇ ಇದ್ದಾರೆ. ಹಾಗೆ ಅವರನ್ನೆಲ್ಲ ಸೇರಿಸಿಕೊಂಡು ಅವರಲ್ಲಿ ಹೇಳಿದರೆ ಸೇವೆ ಮಾಡಲಿಲ್ಲ. ತಿಳಿ ನೀರನ್ನು ಹಾಕಿದೆ, ಭಸ್ಮದ ಮೂರ್ತಿಯನ್ನು ರಚಿಸಿದೆ, ಅದಕ್ಕೆ ವಿಶೇಷವಾದಂತ ರೂಪ ಕೊಟ್ಟೆ. ಅಮ್ಮ, ಇದು ನಿಮ್ಮ ಮಗನ ಕೌಶಲ. ಇದನ್ನು ನೀವು ನೋಡಬೇಕು. ನೀವು ನೋಡಿ, ಇದು ಅಪ್ಪನಿಗೆ ತೋರಿಸಿದ್ರೆ ಆಕ್ಷೇಪ ಇಲ್ಲ. ಇದು ಬುಡಿಯಾಗಬಾರ್ದು, ಬುಡಿಯಾಗಬಾರ್ದು. ಇದು ನೀವು ಒಮ್ಮೆ ನೋಡ್ಬೇಕು, ಹೇಗಾಗಿದೆ ಅಂತ ನೀವು ಹೇಳಬೇಕು. ಆಯ್ತಾ? ಜಾಗ್ರತೆ. ಏನು ಕಂದ ನಿನ್ನ ಕೈ ಕೆಳಕ ಎಚ್ಚಲೇಬೇಕು. ನೋಡಿ, ವಿದ್ಯಾವಂತನು ನೀನು, ಬುದ್ಧಿವಂತನು. ಏನ್ ಮಾಡ್ಬೇಕೆಂಬುದಾಗಿ ಎಲ್ಲವೂ ತಿಳಿದುಕೊಂಡವ ನೀನು. ಕಂದ ಇನ್ನು ನೋಡ್ಬೇಕು, ಮತ್ತು ನೋಡ್ಬೇಕೆಂಬುದಾಗಿ ಆಸಕ್ತಿ ನನಗೆ ಕೂಡ. ಹೌದಾ? ಚಂದವಾಗಿ ನೀವು ನೋಡಿ ಕೊಡಿ. ಇಲ್ಲ, ಕೊಡುದ ನಿನ್ನ ಜೊತೆಲಿ? ಮತ್ತೆ ಕೊಡುದಿಲ್ಲ. ಇದು ಹೀಗೆ ಇರುವುದಾ? ಮತ್ತೆ ಇದು ಯಾಕೆ ನೀನು ರಚಿಸಿದ್ದು? ಆಟ ಆಡುವುದಕ್ಕೆ. ಮಗು ಇಲ್ಲಿ ಬಾ. ಇದನ್ನು ಕೈಯಲ್ಲಿ ಹಿಡಿದುಕೊಂಡು ನೀನು ಆಟ ಆಡ್ತಿ. ಈಗ ಚೆಂಡನ್ನು ಕೈಯಲ್ಲಿ ಹಿಡಿದುಕೊಂಡು ಆಟ ಆಡ್ತೀನಿ. ಅದು ಕೆಳಗೆ ಬೀಳುತ್ತದೆ, ಏನೂ ಆಗುದಿಲ್ಲ. ಇದನ್ನು ಆಟ ಆಡ್ತಾ ಕೆಳಗೆ ಬಿದ್ದರೆ ಪುಡಿ ಆಗ್ತದೆ. ಹಾಗಾದ್ರೆ ನಿನ್ನ ಪ್ರಯತ್ನ ಎಲ್ಲ ನಿಷ್ಫಲ ಅಂತ ಆಗುದಿಲ್ವಾ? ಅದಕ್ಕೆ ಅದಕ್ಕೆ ಒಂದು ವ್ಯವಸ್ಥೆ ಆಗ್ಬೇಕು. ಯಾರು ಮಾಡುವುದು? ಮಾಡ್ತೇನೆ, ವ್ಯವಸ್ಥೆ ಮಾಡ್ತೀನಿ. ಬಾ.
ಈಗ ಅಮ್ಮ ನೀವು ಅಪ್ಪ ಅಮ್ಮ ಒಟ್ಟಿಗೆ ಮಾತಾಡಿಯ ಸಮಯ ತೆಗೆಬೇಡಿ. ಇಲ್ಲ ಇಲ್ಲ ಕಂದ, ಅಲ್ಲ, ಅವ್ರು ಸ್ವಲ್ಪ ಮಾತನಾಡಿ. ಇದು ನನಗೆ ಬೇಗ ಕೊಡ್ಬೇಕು. ಆಯ್ತು ಕಂದ, ಕೊಡ್ತೇನೆ, ಅವಸರ ಮಾಡ್ಬೇಡ. ಅಮ್ಮ ಏನ್ ಮಗು? ಹೊರಗಿಂದ ಗುಳು 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 ಅಂತ. ನನಗೆ ಗೊತ್ತಾಯ್ತು ಮಗು. ಆ, ಮಗುವನ್ನು ಕಂಡಾಗ ತಾಯಿಯವರಿಗೆ ಗೊತ್ತಾಗ್ತದೆ ನನ್ನ ಮಗುಗೆ ಹಸಿವೆ ಆಗ್ತದೆ ಎಂಬುದಾಗಿ. ಹೊರಗೆ ಉಂಟಲ್ಲ. ಆಗ ಸಿದ್ಧ ಮಾಡಿದ್ದೀನಿ, ನೀನು ಬರುವುದು ತಡವಾಯ್ತು. ಹೌದಾ? ಮತ್ತೆ ಆಗ್ಲಿ ಅಮ್ಮ, ಮತ್ತೆ ಕೊಡ್ತೇನೆ. ಕೊಡ್ತೀರಲ್ಲ? ಆಯ್ತು. ಆಯ್ತಮ್ಮ. ಪ್ರಾಣೇಶ್ವರ, ಪ್ರಾಣನಾಯಕ ದೇವ ಮಿನಾಕಹರನೆ ಪ್ರಾಣನಾಯಕ ದೇವ ಮಿನಾಕಹರನೆ ಗಜಾನನ ಸುಕುಮಾರನ ಗಜಾನನ ಸುಕುಮಾರ ದಾನವನವ ನಿಧ ನೀನೋಡು ಕೌತುಕ ದಾನವನವ ನಿಧ ನೀನೋಡು ಕೌತುಕ ಏನೆಂದ ರಮಣ ರಮಣ ಪ್ರಾಣನಾಯಕ ದೇವ ವಿನಾಯಕರೇ ಗಜಾನನ ಸುಕುಮಾರ ಯಾಕೆ ಅವನಿಗೆ ಉಪದ್ರ ಮಾಡ್ತಿದ್ದೀರಿ ನೀವು? ಅವ ಬೆನ್ನು ಕೊಡುವುದು. ಹೌದಾ? ಯಾಕೆ ಹಾಗೆ ಮಾಡುದು ನೀವು? ಅವನಿಗೆ ಉಪದ್ರ ಮಾಡಬಾರ್ದು. ಸರಿ, ಕುಳಿತು ಕಂದ. ಆಯ್ತಮ್ಮ. ಅವನು ಒತ್ತಿನ ಇಟ್ಟುಕೋ. ಪ್ರಾಣೇಶ್ವರ, ಪ್ರಾಣೇಶ್ವರಿ ಭಕ್ತರ ಚಿತ್ತವನ್ನು ಸೇವ ಇದು ರಚಿತಾದ್ರಿ. ಭಕ್ತ ಸ್ತೋಮೇನವು ಸೇರಿಕೊಂಡಿದೆ. ಇವತ್ತಿಷ್ಟು ಭಕ್ತರಿಗೆ ಬಂದು ಸೇರ್ತಾರೆ ಎಂಬುದಾಗಿ ಯೋಚನೆ ಮಾಡಿದ್ದಿಲ್ಲ. ಏಕ ಪ್ರಕಾರವಾಗಿ ಓಂ ನಮ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರ ಉಚ್ಚರಿಸ್ತಾ ಇದ್ದಾರೆ. ಸರಿ ಆಹಾ, ಮನ ತುಂಬಿ ಬರುತ್ತಾ ಉಂಟು. ಇದರ ಜೊತೆಗೆ ಒಂದು ಕೌತುಕ ನಮಗೆ. ಕೌತುಕ ಆ ಏನೇ ಸ್ವಾಮಿ, ನಮ್ಮ ಮಗ ಹೌದು ಗಣೇಶನ ಕೈ ತಳಕನ್ನು ನೋಡಿದ್ದಿ. ಏನ್ ಮಾಡಿದ್ರೆ ಒಂದು ಭಸ್ಮದ ರಾಶಿ ಇತ್ತಂತೆ. ಅದರಿಂದಾಗಿ ಒಂದು ಬೊಂಬೆಯನ್ನು ರಚಿಸಿದ. ಹೌದಾ? ಇದನ್ನು ನೋಡುವಾಗ ಎಷ್ಟು ಮುದ್ದಾಗಿದೆ, ಎಷ್ಟು ಚಂದ. ಈಗ ನಮ್ಮ ಮಗ ಗಣೇಶ ಅವನ ಜಾಣತನನ್ನು ಮೆಚ್ಚಲೇಬೇಕು. ಅಲ್ವೇ ಪ್ರಭು? ಹೌದು ಕಾಂತ, ನೀವು ನೋಡಿಂತೆ ಹಾ ನೋಡಿಂತೆ ನೋಡಿ ಬಹಳ ಚಂದ ಉಂಟು. ಅಲ್ಲ, ಚಂದ ಅಂತ ಹೌದು ಸ್ವಾಮಿ. ಇದು ಹೀಗೆ ಇರುವುದೇ. ಅಂದ್ರೆ ನೋಡಿ, ಅವ ಆಟ ಆಡ್ತಾನೆ, ಅದು ಕೆಳಗೆ ಬೀಳುತ್ತದೆ. ಕೆಳಗೆ ಬಿದ್ದರೆ ಏನಾಗ್ತದೆ? ಪುಡಿ ಆಗ್ತದೆ. ಹೌದು ಅವ ಇಷ್ಟು ಪ್ರಯತ್ನ ಪಟ್ಟದೆಲ್ಲ ನಿಷ್ಫಲ ಅಂತ ಆಗ್ತಿಲ್ವಾ? ಇನ್ನೊಂದು ಹಾಗೆ ಒಂದು ಬೊಂಬೆ ಮಾಡ್ತಾನೆ ಮಾಡುದು ಆಗ್ತದ? ಅದಾಗುದಿಲ್ಲ. ಹಾ. ಇದು ಬೊಂಬೆ ಅವನ ಜೊತೆಲೇ ಇರ್ಬೇಕಂತೆ ಹಾ, ಯಾವಾಗ್ಲೂ ಕೂಡ. ಯಾವಾಗ ಹಾ, ಅದಕ್ಕೆ ನನ್ನ ಒಂದು ಆಸೆ, ಈ ಬೊಂಬೆ ಉಂಟಲ್ಲ, ಇದು ಹೀಗೆ ಇರಬಾರದು, ಇದಕ್ಕೇನಾದೊಂದು ವ್ಯವಸ್ಥೆ ನಾವು ಮಾಡ್ಬೇಕೆಂಬುದಾಗಿ. ಮತ್ತೆ ಹೇಗೆ ಇರ್ಬೇಕು? ಪ್ರಭು, ಕಾಂತ, ಬರುವುದಿದ್ದರೆ ಕಲೆಗೆಲ್ಲವ ಪ್ರತಿ
ತಳುವ ಜೀವ ಕಲಿಯುನ್ನು ಪ್ರತಿಮೆಗೆ ಎಳೆಯ ಲಂಬೋದ ಎಳೆಯ ಲಂಬೋದರ ಚೆಲುವ ನೊಡರು ಚೆಲುವನ ನೊಡರು ಕಳೆಯುವ ದಿನಗಳನ್ನು ಚೆಲುವನ ನೊಡರು ಚೆಲುವನ ನೊಡರು ಕಳೆಯುವ ತಳುವದಿ ಕಲೆಯ ಪ್ರತಿಮೆಗೆ ಭಕ್ತವತ್ಸಲ ಎನ್ನುವಂತ ಬಿರುದನ್ನು ತಾವು ಪಡೆದಿದ್ದೀರಿ. ಭಕ್ತರಿಗೆ ಬೇಕಾದನ್ನು ಯಾವ ಕಾಲಕ್ಕೆ ಯಾವಾಗ ಕೊಡಬೇಕೆಂಬುದಾಗಿ ಯೋಚನೆ ಮಾಡಿ ಕೊಡುವರು ನೀವು. ಸರಿ. ಭಕ್ತ ಕಾಮಧೇನು ಎಂಬಂತ ಬಿರುದನ್ನು ತಾವು ಪಡೆದುಕೊಂಡಿದ್ದೀರಿ. ನಮ್ಮ ಮಗ ಹೌದು. ಅವನ ಆಸೆ ಆಕಾಂಕ್ಷೆ ನಡೆಸಿಕೊಡ್ಬೇಕಂತೂ ನಮ್ಮ ಕರ್ತವ್ಯ ತಾನೆ. ಹೌದು. ಪ್ರಭು ನೋಡಿದ್ದೀರಾ ನೋಡಿದೆ. ಈ ಪ್ರತಿಮೆ ಇದು ಹೇಗೆ ಇರಬಾರದು, ಹೀಗಿರ್ಬಾರ್ದು. ಅನುಗ್ರಹ ಎಂಬುದು ಮಾಡುವವರು ನೀವಾಗಿದ್ದೀರಿ. ಹೀಗೆ ಇರಬಾರ್ದು ಅನ್ನೋದು ಅವನ ಅನಿಸಿಕೆ ಅಲ್ಲ, ನಿನ್ನ ಅನಿಸಿಕೆಯೋ? ನನ್ನದು ಕೂಡ ಅವನದ್ದು ಕೂಡ. ಏನೆಂದು? ಸ್ವಾಮಿ ಮತ್ತೇನಲ್ಲ, ಇದಕ್ಕೊಂದು ಜೀವ ಕಲೆಯನ್ನು ಕೊಟ್ಟರೆ ಅವನ ಜೊತೆಯಲ್ಲಿ ಸಂತೋಷವಾಗಿ ದೇನವನ್ನು ಕಳೆಯುವುದಕ್ಕೂ ಕೂಡ ಸಾಧ್ಯವಾಗ್ತದೆ. ಅವನ ಮನಸ್ಸಿನ ಬೇಸರ ಕೂಡ ದೂರವಾಗ್ತದೆ. ಅವನಿಂದ ಸಹಪಾಠಿ ಎಂಬುದು ಇರ್ಬೇಕು ತಾನೇ. ಅದಕ್ಕೆ ತಾವು ಮನ ಮಾಡ್ಬೇಕೆಂಬುದಾಗಿ ಪ್ರಾರ್ಥನೆ ಪ್ರಭು. ಓ ಅಗಜೆ ನುಡಿಗೆ ಮಗಧರಾನು ದೂರಿದ ನುಡಿಗೆ ಮಗಧರಾನು ದೂರಿದ ಮಗನ ಸಂತಸಗೊಳಿಸೆಯೇ ಮಗನಿಗೂ ಪ್ರತಿಮೆಗೆ ನೀರುವ ಬಗೆಯ ನೀನೀಚಿದೆ ಅಗದೇ ಪ್ರಾಣೇಶ್ವರ ಬಹಳ ಸುಲಭವಾಗಿ ಹೇಳಿಬಿಟ್ಟೆ. ನಮ್ಮ ಮಗ ಸಿದ್ಧಪಡಿಸಿದ ಮೂರ್ತಿಗೆ ಜೀವ ಕಳೆಯನ್ನು ಕೊಡಬೇಕು ಎಂಬುದಾಗಿ ಹೆಂಡತಿಯ ಮನಸ್ಸಿನ ಆಸೆ ಈಡೇರಿಸುವುದು ಗಂಡನಿಗೆ ಕರ್ತವ್ಯ. ಹಾಗೆ ಅಂತ ಗಂಡ ಹೇಳಿದ್ದನ್ನೆಲ್ಲ ಮಾಡ್ತಾನೆ ಎನ್ನುವ ಈ ಉದ್ದೇಶದಿಂದ ನೀನು ಕೇಳಿಕೊಳ್ಳುವುದೋ? ತಪ್ಪಿಯು ಹೇಗೆ ನಾನು ಕೇಳುವುದಿಲ್ಲ ಪ್ರಭು ನಿಮ್ಮಲ್ಲಿ. ಯಾಕೆಂದ್ರೆ ಈ ಹಿಂದಿನ ಘಟನೆಯನ್ನು ಯೋಚಿಸು. ನಿನ್ನ ಮೈಯ ಬೆವರನ್ನು ಒಂದಾಗಿಸಿ ಅದಕ್ಕೊಂದು ರೂಪ ಕೊಟ್ಟು, ಹೌದಾ, ಹೌದು, ನೀನೇ ಜೀವ ಕೊಟ್ಟು ನಿರ್ಮಾಣ ಮಾಡಿ ಅದರಿಂದ ಏನೆಲ್ಲ ಅನಾಹುತ ಆಯ್ತು ನಿಮಗೆ ಗೊತ್ತುಂಟು ತಾನೆ. ಹೌದಾ? ನಾನು ಕೈಲಾಸದಲ್ಲಿ ಇಲ್ಲದಿರುವ ವೇಳೆಯಲ್ಲಿ ಆ ಕಾರ್ಯವನ್ನು ನೀನು ಎಸಗಿದ್ರಿಂದ ಅಂತಹ ಒಂದೊಮ್ಮೆಗೆ ದುರ್ಘಟನೆ ಎಂಬುದಾಗಿ ನಾವು ಕಂಡು ಬಂದರೂ ಕೊನೆಯ ಗಳಿಗೆಯಲ್ಲಿ ನಮಗೆ ಒಳ್ಳೆಯದಾಗಿದೆ. ನಮಗೆ ಮಗ ಹುಟ್ಟಿದ ಹಾಗೆ ಅಂತ ಈ ಹೊತ್ತಿನಲ್ಲಿ ಅವನನ್ನು ಗಜಮುಖ ಎಂಬುದಾಗಿ ಲೋಕದ ಜನ ಕೊಂಡಾಡ್ತಾ ಇದೆ. ಮೊದಲೇ ಇವನನ್ನು ಪೂಜೆ ಮಾಡ್ತಾರೆ. ಎಲ್ಲ ದೇವರ ಅನುಗ್ರಹ ಸಿಗ್ಬೇಕಾದ್ರೆ ಮೊದಲಾಗಿ ಗಣೇಶನನ್ನು ಪೂಜಿಸಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹಾಗಾದ್ರೆ
ನಿರ್ವಿಘ್ನಕಾರ ಹಾ. ಅಲ್ವಾ? ಹೌದು. ವಿಘ್ನ ನಿವಾರಣೆ ಮಾಡ್ತಾನೆ. ಹಾ. ನಮ್ಮ ಮಗ ಎನ್ನುವುದನ್ನು ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಹೌದು. ಅಷ್ಟೇ ಅಲ್ಲ, ಮತ್ತೆ? ನಿನ್ನ ಮಾತನ್ನು ಕೇಳಿದಾಗ ಸಂತೋಷವಾಗ್ತದೆ, ಆಶ್ಚರ್ಯವಾಗ್ತದೆ. ಆಶ್ಚರ್ಯಾಗಿ ನಮ್ಮ ಮಗ ಇಂಥ ಒಂದು ಈ ಒಳ್ಳೆ ಕಾರ್ಯವನ್ನು ಮಾಡಿದ್ರಲ್ಲ ಎನ್ನುವುದಾಗಿ ಹೆಮ್ಮೆ ಪಡಬೇಕಾಗ್ತದೆ. ಆದ್ದರಿಂದ ಮನಸ್ಸಿನ ಆಸೆಯನ್ನು ಈಡೇರಿಸುವ ಎಂಬತ್ತೆ ಜೀವ ಕಳೆಯನ್ನು ಕೊಡುವುದಕ್ಕೆ ಇದ್ದೇನೆ. ಹೌದೇ? ಹೌದೇ? ಜೀವ ಕಳೆ ಕೊಡುವುದು ಹೇಗೆ ಕೊಡ್ಲಿ, ಹೇಗೆ ಕೊಡ್ಲಿದ್ದು ಯೋಚಿಸುತ್ತಿರುವ ವೇಳೆಯಲ್ಲಿ ನೋಡಬಾರ್ದ ಮೇಲೆ ಆತ್ಮವೊಂದು ಶರೀರವನ್ನು ಪಡೆಯುವ ಉದ್ದೇಶದಿಂದ ತಡಪಡಿಸುತ್ತಾ ಇದೆ. ತನಗೆ ಬೇಕು ಎಂಬುದಾಗಿ ಹೇಳ್ತಾ ಇದೆ. ಆದ್ರಿಂದ ಬೇರೇನು ದಾರಿ ಇಲ್ಲ. ಆ ಆತ್ಮವನ್ನು ಈ ಮೂರ್ತಿಗೆ ಆವಾಸವಾಗಿ ಜೀವಗಳು ಕೊಡ್ತೇನೆ. ಒಮ್ಮೆ ಹೋಯ್ತು ಈಗ. ಇದು ಇದ್ದಕ್ಕಿದ್ದ ಹಾಗೆ ನನ್ನ ಹುಟ್ಟು ಏನಿದರ ಹುಟ್ಟು ಹುಟ್ಟಾದ ತಡ ನಾನು ನೆಲದಿ ಬಿಸಾಡಿದ ಹಾಗೆ ಎದ್ದು ನೋಡ್ತೇನೆ, ಯಾರು ಕಾಣಿಸ್ತಾ ಇಲ್ಲ. ಹಾಗಿದ್ರೆ ನನ್ನ ಹುಟ್ಟಿನ ಗುಟ್ಟನ್ನು ತಿಳಿಸುವವರು ಯಾರು? ಯಾರೋ ಕಾಣಿಸ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ತೇನೆ.
ಇದ್ದೀಯೋ ಯಾರೇ ಆಗಿರು ನೀನು ನನಗೆ ಲಕ್ಷ್ಯವೇ ಅಲ್ಲ. ಹೌದೇ? ಹಸಿವೆ ಹಸಿವೆ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಈ ಕ್ಷಣದಲ್ಲಿ ಸ್ವಲ್ಪ ಸಮಾಧಾನ, ಸ್ವಲ್ಪ ಸಮಾಧಾನ. ನಿನಗೆ ಹಸಿವ? ಹಸಿವೆ. ಹಸು ದೂರ ಆಗ್ಬೇಕಾ? ಹೌದೌದು. ಹಸು ದೂರ ಆಗದೆ ಯಾವ ಮಾತು ನಿಮಗೆ ಪತ್ತೆ ಆಗುದಿಲ್ಲ. ಇದೋ. ಹೇಗೆ ಹೇಗೆ ಒಂದೊಮ್ಮೆಗೆ ತುಡುಕಿ ನಿಮ್ಮನ್ನು ಕೆಡುವುದಕ್ಕೆ ಬೇಕಾಗಿ ಒಂದೊಮ್ಮೆಗೆ ಬಂದವ ನಾನು. ಹೌದು. ನಿಮ್ಮ ಅಮೃತ ಹಸ್ತ ನನ್ನ ತಲೆಯ ಮೇಲೆ ಯಾವಾಗ ಬಿತ್ತು ಆ ಕ್ಷಣದಿಂದ ಹಸಿವೆ ಮಾಯವಾಗಿದೆ, ಸಿಟ್ಟು ದೂರವಾಯಿತು. ಹಾಗಿದ್ರೆ ನೀವು ಸಾಮಾನ್ಯರಲ್ಲ ಎನ್ನುವುದನ್ನು ಅರ್ಥೈಸಿಕೊಳ್ಳುವುದಕ್ಕೆ ನನಗೆ ಬರ್ತದೆ. ಒಳ್ಳೆಯದು. ಆದ್ರೆ ನೀವು ಯಾರು, ನಿಮ್ಮ ಒಟ್ಟಿಗೆ ಇರುವವರು ಎಲ್ಲ ಯಾರು ಎನ್ನುವುದು ಯಾವುದು ಗೋಚರವಾಗುತ್ತಾ ಇಲ್ಲ. ಮೃತ್ಯುಂಜಯ ಚೆನ್ನಾಗಿ ಅರ್ತಿದ್ದೇನೆ ನಿನ್ನ. ಆದ್ದರಿಂದ ನನಗೆ ಸವಿಸ್ತಾರವಾಗಿ ಎಲ್ಲವನ್ನು ತಿಳಿಸಬೇಕು. ನೀವೇ ಅರ್ಥಕ್ಕೆ ಗೊತ್ತಾಗಲಿಲ್ಲ. ಈಗ ಕಾಣಿಸಿಕೊಂಡವರು ನೀನು. ನೀನು ಬೇರೆ ಯಾರು ಅಲ್ಲ. ನೀನು ನನ್ನ ಮಗ, ನಿನ್ನ ತಂದೆನ. ನಾನು ನಿಮ್ಮ ಮಗ, ಹೌದು. ನನ್ನ ತಂದೆ ನೀವು. ನಾನು ಅಪ್ಪ ವಂದಿಸಿಕೊಳ್ಳುತ್ತಾ ಇದ್ದೆ. ಶುಭವಾಗಿ. ಅಪ್ಪ ನಿಮ್ಮ ಕರುಣೆಯನ್ನು ನೀಲಿ ನೀಲಿ ಕಾಣ್ತಾ ಉಂಟು. ಕಾರಣದ್ದು ಏನಪ್ಪ? 99 ಕೋಟಿ ದೇವಾಸುರರು ಹಾ. ಸಮುದ್ರ ಮಥನ ಮಾಡಿದ ಆ ಕಾಲದಲ್ಲಿ ಹಾ. ಮೊದಲಿಗೆ ಹುಟ್ಟಿದುದು ಹಾಲಾಹಲ, ವಿಷ. ಆಗ ಎಲ್ಲರೂ ತತ್ತರಿಸಿ ಹೋದ್ರು. ಕ್ಷಣದಲ್ಲಿ ಅವರನ್ನು ಕ್ಷೇಮಗೊಳಿಸಬೇಕೆಂಬ ಉದ್ದೇಶದಿಂದ ಹೋದದ್ದು ಮಾತ್ರವಲ್ಲ, ಆ ವಿಷವನ್ನು ಉಂಡವನ. ಅಷ್ಟೊತ್ತಿಗೆ ನನ್ನ ಪಾರ್ವತಿ ಗಂಟಲಲ್ಲಿ ಬಂದು ಹಿಡಿದ್ರು. ಆದ್ರಿಂದ ವಿಷ ಎನ್ನುವುದು ಕಂಠದಲ್ಲೇ ಉಳಿದಿದೆ. ಆದ್ರಿಂದ ಅದು ವಿಷ ಕಂಠ, ನೀಲಕಂಠ. ಅಪ್ಪ ಲೋಕದಲ್ಲಿ ಕರೀತಾರೆ. ಇದೆಂತದಪ್ಪ? 3 ಮನೆ. 3 ಮನೆ? ಅದಕ್ಕೆ 3 ಮನೆ ಅದಕ್ಕೆ ಸತ್ವರದ ತಮ್ಮ ಎನ್ನುವಂತ ಗುಣಗಳ ಸಂಘರ್ಷವೆಂಬಂತೆ ತ್ರಿಶೂಲ. ಹೌದೇ? ಅಪ್ಪ ಇದೊಂದೆಂತದ್ದು ಇಲ್ಲಿ ತಲೆಯ ಮೇಲೆ? ಚಂದ್ರ. ಹೌದು. ನಾನು ಉಗ್ರ ಸ್ವರೂಪಿ ಅಲ್ಲ. ನನ್ನನ್ನು ಶಾಂತಗೊಳಿಸಬೇಕೆಂಬ ಉದ್ದೇಶದಿಂದ ಚಂದ್ರದೇವ ನನ್ನ ಜಟೆಯಲ್ಲಿ ನೆಲೆಸಿಲ್ಲ. ಹೌದೇ? ಹೌದು. ಇದು ಏನು ಹರಿಯುವುದು ಕಾಣ್ತಾ ಇದೆಯಲ್ಲ? ಗಂಗೆ ರಭಸದಿಂದ ಹರಿಯುತ್ತಾ ಗಂಗೆ ಇಲ್ಲಿ ಶೇಖರಗೊಳಿಸಿದೆ. ಅವಳು ನಿಧಾನವಾಗಿ ಹರಿಯಲಿ ಎಂಬುದಾಗಿ. ಸರಿ ಸರಿ, ನಿಮ್ಮ ಕುರಿತಾಗಿ ಎಲ್ಲವನ್ನು ಅರಿತುಕೊಂಡೆ. ಅಪ್ಪ ನಿಮ್ಮನ್ನು ಒತ್ತಿಕೊಂಡು ಯಾರೋ ಒಬ್ಬರಿದ್ದಾರೆ. ಯಾರವರು? ಇವಳು ನನ್ನ ಹೆಂಡತಿ. ನಿಮ್ಮ ಹೆಂಡತಿ? ನನ್ನ ಹೆಂಡತಿ. ಇವಳ ಹೆಸರು ಪಾರ್ವತಿ. ನನಗೇನಾಗಬೇಕಪ್ಪ? ನಾನಿಗೆ ಅಪ್ಪ, ನಿನಗೆ ಅವಳ ಅಮ್ಮ. ಅಮ್ಮ? ಅಮ್ಮ ಪಾರ್ವತಮ್ಮ ಅಂದ್ರೆ ಇವರೇ? ಅಮ್ಮ ಪಾರ್ವತಮ್ಮ. ಶುಭವಾಗಿ ಕನ್ನ. ನಿನಗೆ ಪಟ್ಟು ನೋಡುವಾಗ ಗೊತ್ತಾಗುದಿಲ್ವಾ? ಪಾರ್ವತಮ್ಮ ಅಂತ ನಿನ್ಗರಿಬಾರ್ದು. ಅಮ್ಮನ ಹೆಸರು ಹೇಳಿ ಕರೆದಾಗ ಅಮ್ಮ 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 ಅಮ್ಮ. ಆಗ್ಲಿಕ್ಕೆ ಇದ್ದೀರಿ. ಅಪ್ಪ ಒಂದಲ್ಲ, ಎರಡಲ್ಲ, 3 ಅಲ್ಲ, 4 ಅಲ್ಲ, 5 ಅಲ್ಲ, ಯಾರು 6 ಮಗ. 6 ತಲೆ. ಅವನು ನನ್ನ ಮಗನೇ. ಹೌದೇ? ಹೌದು. ಏನ್ ಹೆಸರು ಅವನದ್ದು? ಷಡಾನನ. ಓಹೋ. ನಾವು
ಬಹಳ ಮುದ್ದಿನಿಂದ ಕುಮಾರ ಅಂತ ಕರೀತಾ ಇದ್ದೇವೆ. ನಿನಗೆ ಅವ ಅಣ್ಣ. ಹೌದಾ? ಭಕ್ತರೆಲ್ಲ ಅವನನ್ನು ಸ್ವಾಮಿ ಅಂತ ಹೇಳ್ತಾರೆ. ಆದ್ದರಿಂದ ಅವನೇ ಕುಮಾರಸ್ವಾಮಿ. ಕುಮಾರಸ್ವಾಮಿ ಅಂದ್ರೆ ಕುಮಾರಣ್ಣ. ನಮಸ್ಕಾರ ಅಪ್ಪ. ಓ ಇದೊಂದೇ ನನ್ನನ್ನೇ ನೋಡ್ತಾ ಇದ್ದಾನೆ. ಹಾ ಹಾ ಯಾರು ಅವನು ಈ ಕೈ ಗೊತ್ತಲ್ಲ. ಹೌದು ಹೌದಲ್ಲ, ಅವ್ರು ಬೇರೆ ಯಾರು ಅಲ್ಲ, ಅವನೇ ವೀರಭದ್ರ. ವೀರಭದ್ರ ಅವನು ನನ್ನ ಮಗನೇ. ಹೌದೇ? ಹೌದು, ನನ್ನ ಜಟೆಯಿಂದ ಹುಟ್ಟಿಕೊಂಡವ. ಕಣ್ಣು ನೋಡುವಾಗಲೇ ಗೊತ್ತಾಗ್ತದೆ. ಮತ್ತೆ ಅಪ್ಪ ಅವನ ಕಣ್ಣು ಯಾವಾಗಲೂ ಕೆಂಪು. ಕೆಲವರದ್ದೆಲ್ಲ ಬೆಳಿಗ್ಗೆ ಇದ್ದ ಹಾಗೆ ಸಂಜೆ ಕಣ್ಣು ಇರುವುದಿಲ್ಲ. ಇವನದ್ದು ನಿತ್ಯ ಒಂದೇ ರೀತಿ. ನನಗೆ ಅದೆಲ್ಲ ಇನ್ನು ಗೊತ್ತಾಗ್ಬೇಕಷ್ಟೇ. ಮುಂದೆ ಅನುಭವಕ್ಕೆ ಈಗ ಅಣ್ಣನೇ ಅವ. ಹೌದಾ? ಭದ್ರಣ್ಣ ಅಪ್ಪ. ಓ ಇಲ್ಲಿ ನೋಡಬಾರದೆ, ಕಪ್ಪು 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 ಇದ್ದಾನೆ. ಅವನೇ ಕಾಲ ಭೈರವ. ಕಾಲಭೈರವ. ನನಗೇನಾಗ್ಬೇಕು? ಅವನನ್ನ ಗಣ. ಹೌದೇ? ಹಾ, ನನಗೆ ಅಣ್ಣ. ಅಣ್ಣ. ಏ ಭೈರಣ್ಣ, ಭೈರಣ್ಣ. ಅಪ್ಪ ಓ ಇಲ್ಲಿ ನೋಡಬಾರದೆ. ನಮ್ಮ ಅಪ್ಪನ ಜೊತೆಯಲ್ಲಿ ಎಂತೆಂತ ಗಣ ಎಲ್ಲ ಉಂಟು. ಅಪ್ಪ ಓ ಇಲ್ಲಿ ದೊಡ್ಡ ಕಿವಿಯ ಒಬ್ಬ ಇದ್ದಾನಲ್ಲ, ಯಾರವ? ಕಂಠಕರ್ಣ. ಗಂಟಗರ್ಣ. ನನಗೆ ಅಣ್ಣನ. ಹೌದಾ? ಏ ಗಂಟಣ್ಣ ನಮಸ್ಕಾರ. ಮತ್ತೆ ನೋಡಿ ಆಚೆ ಈಚೆ ಇಬ್ರು. ಯಾರು? ಫ್ರೆಂಡ್ಗಿಬ್ರು ಕೂಟಿ. ಬೆಂಗಿ ಬಿಗುಡಿ ಅಂದ್ರೆ ಅವ್ರೆ. ಓ ನೋಡಿ ಆಚೆ ಆಚೆಗಿಂತ ಈಚೆ ತಿರುಗಾಡ್ತಾ ಇರುದು. ಅಪ್ಪ ಅವನನ್ನು ಸ್ವಲ್ಪ ಕುತ್ಕೊಳ್ಳಿಕ್ಕೆ ಹೇಳಿ. ನಿಮ್ಮ ಮಗ ಅಲ್ವಾ? ನೀವೀಗ ಹೊಸದೀಗ ಕಾಣಿಸಿಕೊಂಡವಲ್ಲ, ಹಾಗೆ ಅವನಿಗೆ ಆಶ್ಚರ್ಯ ಆಯ್ತು. ಯಾರು ಇವರು? ಹೌದೌದು. ಅಪ್ಪ ಓ ಇದೊಂದು ಎಂತದಿಲ್ಲಿ ಗೊತ್ತಾಗಿಲ್ಲ. ಇವನು ನನ್ನ ವಾಹನ. ನಿಮ್ಮ ವಾಹನ? ಹೌದು. ಅಪ್ಪ ಮುಂದೆ ಬನ್ನಿ ಒಮ್ಮೆ. ಇದೆಂತದ್ದು ನಿಮ್ಮ ವಾಹನ. ಅಪ್ಪ ನನ್ನ ವಾಹನ ಇಲ್ಲಿಂದಪ್ಪ. ನಿನಗೆ ಇಷ್ಟು ಬೇಗ ವಾಹನ ಬೇಡ ಮಗ. ಮರ್ಯಾದೆ. ಅಪ್ಪನಿಗೆ ವಾಹನ ಇರುವಾಗ ಮಗನಿಗೆ ಕೊಡುವುದು ಬಹಳ ಅಪಾಯ. ಯಾಕಂದ್ರೆ ಅಪ್ಪನದ್ದಲ್ವ ಮಗ ಒಟ್ಟುಕೊಂಡು ಹೋಗಿ ಮಗನೂ ಇಲ್ಲ ವಾಹನವೂ ಇಲ್ಲ. ಈಗ ಬೇಡ. ನಿನಗೆ ಬೇಕಾದಾಗ ನೀನೇ ಸಿಕ್ಕು. ಅವನೇ ನಂದಿ. 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 ನಂದಿಯಾ? ನನಗೆ ಹತ್ತಿರ ಹೋಗ್ಬೇಡ, ಆಯ್ತದೆ. ಜೋರು ಉಂಟಂತಲ್ಲ. ಮತ್ತೆ? ಹಾ. ಈಗ ನಾನು ನಿನಗೆಲ್ಲ ಏನು ಆಗಿದ್ದಲ್ಲ. ನೀನು ಎಲ್ಲರನ್ನು ಕೇಳಿದ್ಯೋ ಅವನು ಗೊತ್ತಾಯ್ತಾ ನಿನಗೆ? ಓ ಇದು ಎಂತದಿಂದಲೇ ಗೊತ್ತಾಗಲ್ಲ. ಎಂತದ ಇದು? ಏನು ಇದು ಅದು ಎಂತದು? ಅಪ್ಪ ಹಾ, ಅಪ್ಪ ನೀನ್ ಪ್ರಾಣಿತ ಭಾವಿಸಿದ್ಯಾ? ನನ್ ಗೊತ್ತಾಗ್ಲಿಲ್ಲ. ನಾವು ಮಾಡಿದ್ದು ನಮಗೆ ತಿರುಗಿ ಬಿತ್ತಲ್ಲ. ಅಪ್ಪ ಓ ಇದೊಂದು ಎಂತದಿಲ್ಲ. ಮುಂದೆ ಅದು ಸೊಂಡಿರು. ಚೆಂಡೆಲ್. ಚೆಂಡೆಲಲ್ಲ, ಸೊಂಡಿರು. ಗೊತ್ತಿಲ್ಲ. ಅಲ್ಲಂತೆ. ಅದ್ಯಾಕೆ ನಿನಗೆ? ಅದು ತಿನ್ಲಿಕ್ಕೆ. ತಿನ್ಲಿಕ್ಕೆ? ಓ ಇದೆಂತ ಇದ್ರೊಳಗೆ ಎಂತ ಉಂಟು? ಹೊಟ್ಟೆ. ನನ್ನದಿಲ್ಲ. ನಿಮಗೆ ಬರುವುದು ಬೇಡ. ಏನು ಕಷ್ಟ ಉಂಟಾ? ಬಂದ ನನಗೆ ಕಷ್ಟ ಆಗಿದೆ. ಹೌದಾ? ಓ ಗಾಳಿ ಹಾಕುದನ್ನೆಲ್ಲ ಕಿವಿಗೆ ಕಟ್ಟಿದ್ಯಾಕೆ? ಅದು ದೊಡ್ಡ ಕಿವಿ. ದೊಡ್ಡ ಕಿವಿಯ ಚಾಮರ ಕರ್ಣ. ನನ್ನದು ಕೈಗೆ ಸಿಕ್ಕಿಲ್ಲ. ಅಪ್ಪ ಅವನ ಹೆಸರು ಗೊತ್ತಾಗ? ಅವನ ಹೆಸರು ಗಣೇಶ. ಗಣೇಶ ನನ್ನ ಮಗ. ಓಹೋ. ಹೌದು. ನನಗೆ ನಿನಗೆ ಅಣ್ಣ. ಅಣ್ಣ. ಏ ಗಣಪಣ್ಣ. ಇದು ನನ್ನ ವಿಷಯ ಪೂರ್ತಿ ಹೇಳಲಿಲ್ಲ ನೀವು. ಅವನನ್ನು ತಯಾರು ಮಾಡಿದ್ದೆ ನಾನು. ಹೌದು. ಓ ಹೌದಾ? ಓಹೋ. ಇದು ಮೊದಲು ಗೊಂಬೆ, ಈಗ ಏನಿದ್ದೆ. ನನಗೆ ಹೇಳ್ತಾ ಬೀಳುವಂತ ಬಂದದ್ದು ಮಾತ್ರ ಗೊತ್ತು. ಹೌದಾ? ಆಗ್ಲಿ 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 ಅಣ್ಣ. ಅಪ್ಪ ಅಪ್ಪ ತಿಂಗಳಿಗೆ ಬೇಕಾಯ್ತು. ನಿನಗೆ ಕಣ್ಣು ಕಾಣ್ತದ? ನೀನು ಹೋಗಿ ಹೋಗಿ ಹೊಟ್ಟೆಯಲ್ಲಿ ಕೂತ್ಕೊಳ್ಳುವುದ? ನನಗೆ ಗೊತ್ತು ಹಾಗಾಗ್ತದಂತ. ನನಗೆ ಬೇಸರ ಇಲ್ಲ ಆಯ್ತಾ? ಹೌದಾ? ಇನ್ನು ಬೇಡ. ಇನ್ನು ಬೇಡ. ನೀನು ತಮ್ಮಲ್ವಾ? ಕೈ ಕೊಡ್ಬೇಕಾ? ಬೇಡ ಬೇಡ. ಅಪ್ಪನ ಅಪ್ಪ ಅಪ್ಪ ಎಲ್ಲರಿಗೂ ಒಂದೊಂದು ರೀತಿಯಾದಂತಹ ಹೆಸರುಂಟು. ಹೌದು. ನಿಮ್ಮ ಮಗನಾದಂತ ನನಗೆ ಹೆಸರಿಲ್ವೇ?
ಹೆಸರು ನಾಮಕರಣ. ಗಂಧದ ನಾಳಲ್ಲಿ ಕೊಂಡಾಡಿದ ಅಲೆರೆ